ಕುಡ್ಲಾನಗರಡು ಸ್ಟೇಟ್ ಬ್ಯಾಂಕ್ ಕೈತಲ್ದ ವಲೆನ್ಸಿಯಾ ಕಂಕನಾಡಿ ಇಂಚ ಹೆಚ್ಚಿನ ಕಡೆಟ್ ಬಸ್ ಸ್ಟ್ಯಾಂಡ್ ದಾಂತೆ ಸಾರ್ವಜನಿಕರಿಗೂ ಭಾರಿ ಸಮಸ್ಯೆ ಆತಂಡ. ಈ ಕಠಿಣವಾಯಿನ ದೊಂಬುಗೂ ರಕ್ಷಣೆ ಇಜ್ಜಿ ಮರ್ಯಾಲುಡ್ಲ ದಾಲ ರಕ್ಷಣೆ ಇಜ್ಜಿ ಇತ್ತೆ ಆ ಬಗೆಟ್ ಒಂಜಿ ವರದಿ. ಪುದರಗ್ ಕುಡ್ಲನಗರ ಸ್ಮಾರ್ಟ್ ಸಿಟಿ ಆಯರೆತ್ತಿನ ನಗರ ಓಲು ಏತ್ತು ಎಡ್ಡೆ ಮಲ್ತಂಡಲ ಜನಕ್ಲೆಗ್ ಪ್ರಯೋಜನ ಹೊಂದಿಜ್ಜಿ ಅಂಚಿನ ವ್ಯವಸ್ಥೆಲೆಡು ಒಂಜಿ ಕುಡ್ಲಪೇಂಟೆದ ಬಸ್ ಸ್ಟ್ಯಾಂಡ್ಲು ಓಲು ಜನಕ್ಲೆನ ಒತ್ತಡ ಹೆಚ್ಚಾದುಂಡ ಅವಳು ಬಸ್ ಸ್ಟ್ಯಾಂಡ್ ಇಜ್ಜಿ ಓಲು ಸಜ್ಜಿದ ಬಸ್ ಸ್ಟ್ಯಾಂಡ್ ಕಟ್ಟುವೆರ ಅವಳು ಜನಕುಲೇ ಇಜ್ಜೆರು ಆತೆ ಅತ್ತು ಅಂಚಿನ ಬಸ್ ಸ್ಟ್ಯಾಂಡ್ಲು ಅರೆಗಾಲುಡು ದೊಂಬು ಸೈಸೊನರೆ ಮರಿಯಾಲುಡು ಬರ್ಸೊಡ್ದು ರಕ್ಷಣೆಗ್ ಪ್ರಯೋಜನ ದಾಂತಿನಂಚ ಉಂಡು. ಸ್ಟೇಟ್ ಬ್ಯಾಂಕ್ ಹಿಡಿದು ರಾವ್ ಸರ್ಕಲ್, ಮಿಲಾಗ್ರಿಸ್, ಕಂಕನಾಡಿ, ವಲೆನ್ಸಿಯಾ, ಪಂಪ್ವೆಲ್ ಮುಲ್ಪ ಮಾತ ಬಸ್ ಸ್ಟ್ಯಾಂಡ್ ಕಟ್ಟದ ಕೊರಂದಿನ ಸಮಸ್ಯೆ ಇನಿಕೋಡೆದ ಒತ್ತು ಲೇಡಿಗೋಷನ್ ಹಿಡಿದು ಬಾವುಟಗುಡ್ಡೆ ಮುಟ್ಟ ಒಂಜಿ ಬಸ್ ಸ್ಟ್ಯಾಂಡ್ ಇಜ್ಜೆ ಬಸ್ ಡ್ರೈವರ್ ಕಂಡಕ್ಟರ್ ನಕಲಿನ ದಯಟು ಅವಸರಮಸರವಾದ ಬಸ್ ಮಿತಾರುಲಿ ಎತ್ತಂಡ ಜಪ್ಪುಲಿ ಸಿಂಡಿಕೇಟ್ ಬ್ಯಾಂಕ್ ದಲ್ಪ ಪೊಲೀಸರು ಕಣ್ಣದಿ ತೆರಂಡ ಸಾರ್ವಜನಿಕರು ಕಾತದೆ ಬಾಕಿ ಲೋಕಾಯುಕ್ತರನ್ನ ಸಬಿಟ್ಟು ಸಾರ್ವಜನಿಕರನ್ನ ಪ್ರಶ್ನೆಗಳಿಗೆ ಉತ್ತರ ಕೋರಿನ ವಿಶ್ವನಾಥ ಶೆಟ್ಟಿ ಬಸ್ ಸ್ಟ್ಯಾಂಡ್ ಅಗತ್ಯ ಆವಡೊಂದು ಆದೇಶ ಕೊಡ್ತೇರ ಆ ಆದೇಶ ದಾನೆ ಆತಂಡ ಓಲುಂಡ ದಾನ್ನ ಬಸ್ ಸ್ಟ್ಯಾಂಡ್ ಸಮಸ್ಯೆಲಿನ ಬಗೆಟ್ ನಾಗರಿಕ ಹಿತರಕ್ಷಣಾ ಸಮಿತಿದ ಸಂಚಾಲಕರು ಹನುಮಂತ ಕಾಮತ್ ತಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದು ಕಾಂಕ್ರೀಟ್ ಮಾರ್ಗ ಮಲ್ಪನಗ ಇತ್ತಿನ ಬಸ್ ಸ್ಟ್ಯಾಂಡ್ನ ತೆತ್ತು ಪಾಡ್ದಿರ ಇತ್ತೆ ಕೆನ್ನಗ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಆಪುಂಡು ಪನ್ಪೆರ ಜನಕ್ಲಿನ ಉಪಯೋಗದ ಅಂತಿನ ಬಸ್ ಸ್ಟ್ಯಾಂಡ್ ಇತ್ತದ ದಾನೆ ಪ್ರಯೋಜನ ಬಡವರಿಗೂ ನಡುವರ್ಗದ ಜನಕ್ಲೆಗಾಪನ ಕಷ್ಟ ಜಿಲ್ಲಾಡಳಿತ ಬುಕ್ಕ ಪಾಲಿಕೆಗೂ ಗೊತ್ತಾಂದಿಜ್ಜಿಂದ ದೂರಿಯರ. ಈ ಬಸ್ ನಿಲ್ದಾಣಗಳನ್ನು ತೆರವುಗೊಳಿಸಿದ ನಂತರ ಎಲ್ಲಿ ಬಸ್ ನಿಲ್ದಾಣಗಳು ತೆರವುಗೊಂಡಿದೆಯೋ ಆ ಸ್ಥಳದಲ್ಲಿ ಹೊಸ ಬಸ್ ನಿಲ್ದಾಣಗಳನ್ನು ಕಟ್ಟುವಂಥ ವ್ಯವಸ್ಥೆ ಆಗಲಿಲ್ಲ. ಈಗಿನ ಈ ರೀತಿಯ ಪ್ರಕಾರ ಒಂದು ಬಿಸಿಲಿಗೆ ಇನ್ನು ನಾಳ್ದು ಬರುವ ಮಳೆಗೆ ಜನರಿಗೆ ಒಂದು ಬಸ್ಸಿಗೆ ಕಾಯುವಾಗ ಬೇಕಾದಂಥ ತಲೆ ಮೇಲಿನ ಸೂರೇ ಇಲ್ಲ. ಈಗ ಮಾತಾಡಿದರೆ ಮಂಗಳೂರು ಮಹಾನಗರ ಪಾಲಿಕೆಯವರು ಹೇಳ್ತಾರೆ ಅದು ಸ್ಮಾರ್ಟ್ ಸಿಟಿಯಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತದೆ ಹೇಳಿ. ಈ ಬಸ್ ಸ್ಟ್ಯಾಂಡಿನಲ್ಲಿ ಸರಿಯಾಗಿ 4 ಮಂದಿ ನಿಲ್ಲಕ್ಕೆ ಆಗೋದಿಲ್ಲ, ಅಷ್ಟು ಸಪೂರವಾಗಿರುವಂಥ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ನೋಡಲಿಕ್ಕೆ ಚೆಂದ ಕಾಣುವುದಲ್ಲ, ಆ ಬಸ್ ನಿಲ್ದಾಣದಿಂದ ಪ್ರಯಾಣಿಕರಿಗೆ ಬಸ್ ಕಾಯುವವರಿಗೆ ಎಷ್ಟು ಉಪಯೋಗ ಆಗ್ತದೆ ಹೇಳುವಂಥದ್ದು ಬೇಕು. ಮಂಗಳೂರಿನಲ್ಲಿ ಜೋರಾಗಿ ಮಳೆ ಬಂದರೆ ಅಂಗಡಿಯ ಮುಂದೆ ಇರುವ ಒಂದು ಕೆನಪಿ ಥರ ಇರುವುದರಿಂದಲೂ ನೀರು ಹೊಡಿತದೆ. ಅಂಥದ್ರಲ್ಲಿ ಇದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಇರುವಾಗ ಆ ಬಸ್ ನಿಲ್ದಾಣದಲ್ಲಿ ಹೇಗೆ ನಿಲ್ಲುವುದು?